ಮುಂಬೈಯ ಅಂಧೇರಿ ಪಶ್ಚಿಮದ ಮುಖವೀರ ಭವನದಲ್ಲಿ ಎಂವಿಎಂ ಶ್ರೀಮತಿ ಶಾಲಿನಿ ಜಿ ಶಂಕರ್ ಸಭಾಗೃಹದಲ್ಲಿ ಕನ್ನಡಿಗರ ಪತ್ರಕರ್ತರ ಸಂಘ ಮಹಾರಾಷ್ಟ್ರ ಸಂಸ್ಥೆಯು ಪ್ರದಾನಿಸಿದ ಸಂಘದ ದ್ವಿತೀಯ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮವನ್ನು ಉತ್ತರ ಮುಂಬೈ ಲೋಕಸಭಾ ಕ್ಷೇತ್ರದ ಸಂಸದ ಗೋಪಾಲ ಸಿ ಶೆಟ್ಟಿ ಉದ್ಘಾಟಿಸಿದರು. ಈ ವೇಳೆ ಮಾತನಾಡಿ, ಪತ್ರಿಕಾ ವೃತ್ತಿ ಸಮಾಜದ ಸಮಸ್ಯೆ ಸವಾಲುಗಳ ಪರಿಹಾರಕ್ಕೆ ಸಂಜೀವಿನಿಯಾಗಿದೆ. ಆದ್ದರಿಂದ ಜರ್ನಲಿಸಂ ಎಂಬುದು ಸಮಾಜಕ್ಕೆ ಅತ್ಯಗತ್ಯ ಜೀವಸೆಲೆ ಎಂಬುದನ್ನು ಸರ್ವರು ಮನಗಂಡು ಪತ್ರಕರ್ತರ ಭಾವನೆಗಳಿಗೆ ಸ್ಪಂದಿಸುವ ಅಗತ್ಯವಿದೆ ಎಂದರು. ಇಡೀ ಬೊಂಬಾಯಿದ ನಮ್ಮ ಊರ್ದಾಗಲು ಒಂಜಿ ಮನಸ್ಸು ಗೋಪಾಲ್ ಅನ್ನೇ ವಿನ್ ಆವಡೆ ಬಂದು ಅವು ಈ ಜನ ಇನ್ನೂನ ಐತ ಒಂದು ತಾಕದ್ ಐತ ಒಂದು ವೈಬ್ರೇಷನ್ ಆಪಂಡು ಇದನ್ನ ಯಾನಿನ್ನ ಜೀವನೋಡು इट इज योगा गाव मूज इलेक्शन ला एन्ना पार्टी दा सीट डेंक कॉन्टेस्ट मन पड़ती कदी फर्स्ट टाइम 92 डे कॉन्टेस्ट मन का कांग्रेस दा कॉर्पोरेटर सिटिंग कॉर्पोरेटर इतर आलेन सोपाद यान फर्स्ट टाइम विन है मगर सेकंड टाइम थर्ड टाइम कॉर्पोरेशन दा इलेक्शन विन है सेकंड टाइम विधानसभा गुंतनगला पार्टी मूज सरी कॉन्टेस्ट मंदिना एमएलए टिकेट बरंदे यंग कॉन्टेस्ट मलपायर अदका थ्री ट्रायंगुलर कॉन्टेस्ट आंड ट्रायंगुलर कॉन्टेस्ट आमे ಒಂಜಿ ಗುಜರಾತಿ ಮರಾಠಿ ಏರಿಯಾಡು ಅವು ಇಲೆಕ್ಷನ್ ಗೆಂದುನಲ್ಲ ಬಾರಿ ಮಲ್ಲ ಒಂಜಿ ವಿಷಯ ಇತ್ತು. ಇದೇ ವೇಳೆ ಪತ್ರಕರ್ತರ ಸಂಘ ಕೊಡಮಾಡುವ ಕೆಟಿ ಸುಪುತ್ರ ವಿಕಾಸ್ ವೇಣುಗೋಪಾಲ್ ಕುಟುಂಬದ ಪ್ರಧಾನ ಪ್ರಾಯೋಜಕತ್ವದ ತಲಾ 25,000 ರೂಪಾಯಿ ನಗದು ಪುರಸ್ಕಾರ ಫಲಕ ಮತ್ತು ಪ್ರಶಸ್ತಿ ಪತ್ರ ಹೊಂದಿರುವ ಶ್ರೀ ಕೆಟಿ ವೇಣುಗೋಪಾಲ್ ಕಪಸಮ ರಾಷ್ಟ್ರೀಯ ಮಾಧ್ಯಮ ಶ್ರೀ 2020 ಪ್ರಶಸ್ತಿಯನ್ನ ಬೃಹನ್ ಮುಂಬೈಯಲ್ಲಿನ ಹಿರಿಯ ಕನ್ನಡ ಪತ್ರಕರ್ತ ಮೊಗವೀರ ಮಾಸಿಕದ ಮಾಜಿ ಸಂಪಾದಕ ಜಿಕೆ ರಮೇಶ್ ರವರಿಗೆ ಪ್ರದಾನಿಸಿ ಶಾಲು ಹೊದಿಸಿ ಫಲಪುಷ್ಪವನ್ನಿತ್ತು ಗೌರವಿಸಿ ಗೋಪಾಲ ಶೆಟ್ಟಿ ಅಭಿನಂದಿಸಿದರು. ಮೊಗವೀರ ವ್ಯವಸ್ಥಾಪಕ ಮಂಡಳಿಯ ಮುಂಬೈ ಅಧ್ಯಕ್ಷ ಕೆಎಲ್ ಬಂಗೇರಾ, ಸಂಘದ ಸಲಹಾ ಸಮಿತಿ ಸದಸ್ಯೆಯೂ ಪ್ರಶಸ್ತಿ ಆಯ್ಕೆ ಸಮಿತಿ ಕಾರ್ಯಾಧ್ಯಕ್ಷೆಯಾಗಿರುವ ಡಾ ಸುನಿತಾ ಎಂ ಶೆಟ್ಟಿ, ಪತ್ರಕರ್ತರ ಸಂಘದ ಅಧ್ಯಕ್ಷ ರೋನ್ಸ್ ಬಂಟ್ವಾಳ್, ಮೊಗವೀರ ಮಂಡಳಿಯ ಟ್ರಸ್ಟಿಗಳಾದ ಹರೀಶ್ ಪುತ್ರನ್, ಲಕ್ಷ್ಮಣ್ ಶ್ರೀಯಾನ್, ದೇವರಾಜ್ ಬಂಗೇರಾ, ಮೊಗವೀರ ಬ್ಯಾಂಕ್ನ ಕಾರ್ಯಾಧ್ಯಕ್ಷ ಸದಾನಂದ ಕೋಟ್ಯಾನ್, ಪ್ರೀತಿ ಹರೀಶ್ ಶ್ರೀಯಾನ್ ಮತ್ತಿತರರು ಉಪಸ್ಥಿತರಿದ್ದರು. ಇದೇ ವೇಳೆ ಅಗಲಿದ ಎಲ್ಲಾ ಪತ್ರಕರ್ತರಿಗೆ ಶ್ರದ್ಧಾಂಜಲಿಯನ್ನು ಅರ್ಪಿಸಲಾಯಿತು.